ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಎಡಪದವು ಭಾಗದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ತೋಡಿನಿಂದಾಗಿ ಸುತ್ತಮುತ್ತಲಿನ ರೈತರ ಗದ್ದೆಗಳಿಗೆ ಮಳೆ ನೀರು ನುಗ್ಗಿದೆ. ಇದರಿಂದ ಭತ್ತದ ಬೆಳೆ ಹಾಳಾಗುವ ಭೀತಿ ಎದುರಾಗಿದ್ದು, ಕೆಲವೆಡೆ ನಾಟಿ ಕಾರ್ಯವು ಕುಂಠಿತವಾಗಿದೆ. ಹೆದ್ದಾರಿ ಕಾಮಗಾರಿಯ ವೇಳೆ ಸರಿಯಾದ ನೀರು ಹರಿವಿನ ವ್ಯವಸ್ಥೆಯನ್ನ ಮಾಡದೆ ತೋಡು ನಿರ್ಮಿಸಿರುವುದರಿಂದ ಸುರಿದ ಮಳೆ ನೀರು ಹೆದ್ದಾರಿ ಬದಿಯಲ್ಲೇ ಸಂಗ್ರಹಗೊಂಡು ನೇರವಾಗಿ ಪಕ್ಕದ ಗದ್ದೆ ಮತ್ತು ತಗ್ಗು ಪ್ರದೇಶಗಳಿಗೆ ಹರಿದು ಬಂದಿದೆ. ಈಗಾಗಲೇ ನಾಟಿ ಮಾಡಿದ್ದ ಗದ್ದೆಗಳಲ್ಲಿ 2 ರಿಂದ 3 ಅಡಿ ನೀರು ನಿಂತಿದ್ದು, ಭತ್ತದ ಗಿಡಗಳು ಕೊಳೆತು ನಾಶವಾಗುವ ಆತಂಕ ರೈತರನ್ನ ಕಾಡುತ್ತಿದೆ. ಇನ್ನು ನಾಟಿ ಮಾಡಬೇಕಿದ್ದ ಪ್ರದೇಶಗಳಲ್ಲಿ ನೀರು ನಿಂತಿರುವುದರಿಂದ ಕೃಷಿ ಚಟುವಟಿಕೆಗೆ ಆರಂಭಿಸಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಹಲವು ಬಾರಿ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶಗೊಂಡ ರೈತರು ತಿಳಿಸಿದರು. ಕೂಡಲೇ ಹೆದ್ದಾರಿ ಬದಿ ನಿಂತಿರುವ ನೀರನ್ನ ಬೇರೆಡೆಗೆ ಹರಿಸಲು ತಾತ್ಕಾಲಿಕ ಹುನ್ನಾರವನ್ನ ನಿರ್ಮಿಸುವುದರ ಜೊತೆಗೆ ಶಾಶ್ವತವಾಗಿ ವೈಜ್ಞಾನಿಕ ತೋಡು ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಮಳೆ ಮುಂದುವರಿದರೆ ಬೆಳೆ ನಷ್ಟ ಇನ್ನಷ್ಟು ಹೆಚ್ಚಾಗಲಿದೆ. ಸಂಬಂಧಪಟ್ಟ ಇಲಾಖೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.